ನಾಗರಿಕತೆಗಳು ಬೆಳೆದಂತೆಲ್ಲ ಭೌತಿಕ ಪರಿವರ್ತನೆಗಳು ನಡೆಯುತ್ತಿದೆ. ಆದರೆ ಮೌಲ್ಯಗಳು ಕುಂಠಿತವಾಗುತ್ತದೆ. ನಾಗರಿಕತೆಯ ನಾಗಾಲೋಟದಲ್ಲಿ ಮೌಲ್ಯಗಳು ಕುಸಿತವಾಗದಂತೆ ನೋಡಿಕೊಳ್ಳುವ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸ ನಡೆಯಬೇಕಾಗಿದೆ. ಗಾಂಧಿ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗಳಲ್ಲಿ ಬೆಳೆಸುವ ಕಾರ್ಯ ನಡೆಯಬೇಕಾಗಿದೆ ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಅವರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಪುತ್ತೂರಿನ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗಾಂಧೀಜಿಯವರು ನನ್ನ ಜೀವನವನ್ನೇ ನನ್ನ ಸಂದೇಶ ಎಂದಿದ್ರು. ಆದರೆ ಇಂದಿನ ದಿನಗಳಲ್ಲಿ ನನ್ನ ಜೀವನವೇ ನನ್ನ ಸಂದೇಶ, ಸತ್ಯವನ್ನೇ ಹೇಳುತ್ತೇನೆ, ಅಹಿಂಸೆಯಲ್ಲಿ ನಡೆಯುತ್ತೇನೆ ಎನ್ನಲು ಯಾರಿಗೂ ಧೈರ್ಯವಿಲ್ಲ. ಅಂತಹ ರೀತಿಯಲ್ಲಿ ಬದುಕು ಕಂಡವರು ಮಹಾತ್ಮರಾಗುತ್ತಾರೆ ಅಂತ ಶಾಸಕರು ಸ್ವಾವಲಂಬಿ ಸ್ವದೇಶಿ ಚಿಂತನೆ ಮಹಾತ್ಮ ಗಾಂಧೀಜಿಯವರದಾಗಿತ್ತು. ಇಂದು ಪ್ರಧಾನಿಯವರ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಮೂಲಕ ದೇಶವು ಸ್ವಾವಲಂಬಿ ಮತ್ತು ಸ್ವದೇಶಿ ಚಿಂತನೆಯಲ್ಲಿ ಭಾರತ ಮುನ್ನಡೆಯುತ್ತಿದೆ ಎಂದು ಹೇಳಿದರು. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತೇಳಿ ಇವತ್ತು ಜಗತ್ತು ಭಾರತವನ್ನು ಗುರುತಿಸಬೇಕಿದ್ರೆ ಅದಕ್ಕೆ ಕಾರಣಕರ್ತರಾದವರು ಮಹಾತ್ಮ ಗಾಂಧೀಜಿ. ಆ ಮಹಾತ್ಮ ಗಾಂಧೀಜಿಯವರ ವಿಚಾರ ಕೂಡ ಇವತ್ತು ಪ್ರಸ್ತುತತೆಯನ್ನು ಪಡ್ಕೊಳ್ತದೆ. ಮಹಾತ್ಮ ಗಾಂಧೀಜಿಯವರ ಹುಟ್ಟು ಸಾವು ನಮಗೆ ಚರಿತ್ರೆಯ ಪುಟಗಳನ್ನು ಸೇರಿತ್ತು. ಆದರೆ ಅವರ ಆದರ್ಶಗಳು ಇವತ್ತು ಕೂಡ ನಮಗೆ ಅನುಕರಣೀಯ, ಮುಂದೆ ಕೂಡ ಅದು ಅನುಕರಣೀಯ. ಈ ದಿಸೆಯಿಂದ ಒಬ್ಬ ವ್ಯಕ್ತಿಯ ಮೌಲ್ಯಗಳನ್ನು ಅರಿಯಬೇಕಿದ್ರೆ ಅವನ ಜೀವಿತದ ಅವಧಿಯಲ್ಲಿ ಅವ ಮಾಡಿದ ಸಾಧನೆಗಳು ಏನು ಅಂತೇಳಿ ಅವನ ಸಾವಿನ ನಂತರ ನಾವು ಅದನ್ನು ಮೆಲುಕು ಹಾಕುವಂಥ ಸಂಗತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಗಾಂಧೀಜಿಯವರ ವಿಚಾರಗಳನ್ನು ಯಾಕೆ ನಾವು ಮತ್ತೊಮ್ಮೆ ಮೆಲುಕು ಹಾಕ್ತೇವೆ? ಗಾಂಧಿ ಪ್ರಣೀತ ಸಮಾಜವಾಗಬೇಕು. ಪುತ್ತೂರು ಉಪವಿಭಾಗದ ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಮಾತನಾಡಿ, ಶಾಂತಿ ಮತ್ತು ಅಹಿಂಸೆಯ ಹೊಸ ಆಯಾಮಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. 100 ವರ್ಷಗಳ ಹಿಂದೆಯೇ ನೀಡಿರುವ ಸ್ವಚ್ಛತೆಯ ಪಾಠ ಇಂದಿಗೂ ಪ್ರಸ್ತುತವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲೆಡೆ ಸ್ವಚ್ಛತಾ ಕೆಲಸ ಕಾರ್ಯಗಳು ನಡೆಯುತ್ತಿದೆ. ಗಾಂಧೀಜಿಯ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಸಾಕಾರಗೊಳ್ಳುತ್ತಿದೆ. ದೇಶದ 2ನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದ್ದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ದೇಶದ ಆಹಾರ ಭದ್ರತೆಗಾಗಿ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಿದ್ದಾರೆ ಎಂದು ಹೇಳಿದರು. ನಮ್ಮ ಪುತ್ತೂರು ತಾಲೂಕಿನಲ್ಲಾಗಲಿ ದಕ್ಷಿಣ ಜಿಲ್ಲೆಯಲ್ಲಾಗಲಿ ಸ್ವಚ್ಛತೆಯ ಕಾರ್ಯಕ್ರಮಗಳನ್ನು ಗ್ರಾಮದ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ ಎಲ್ಲ ಕಡೆ ಆಚರಣೆ ನಡೆಸ್ತಾ ಇದ್ದಾರೆ. ಗಾಂಧೀಜಿಯವರು ನೀಡಿರುವಂತಹ ಪ್ರಮುಖ ಒಂದು ನಮಗೆ ಸಂದೇಶ ಎಂದರೆ ಸ್ವಚ್ಛತೆ, ಅಹಿಂಸೆ ಮತ್ತು ಸತ್ಯ ಅಹಿಂಸೆ ಅಲ್ಲದೆ ಸ್ವಚ್ಛತೆ ಅನ್ನುವಂಥ ಒಂದು ಸಂದೇಶವನ್ನು ಅವರು ನೀಡಿದ್ದಾರೆ. ಈ ಒಂದು ಸ್ವಚ್ಛತೆಯ ಬಗ್ಗೆ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು, ಸ್ಥಳೀಯ ಆಡಳಿತ ಸಂಸ್ಥೆಗಳು ಎಲ್ಲರೂ ಕೂಡ ಅತ್ಯಂತ ಕಾರ್ಯಪ್ರವೃತ್ತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ್ ಅಭಿಯಾನ ಮಹಾತ್ಮ ಗಾಂಧೀಜಿಯವರ ಜನ್ಮ ಜಯಂತಿಯನ್ನೇ ಉದ್ಘಾಟನೆಗೊಂಡಿದೆ. ಸೊ ಇವತ್ತು ನಗರ ವ್ಯಾಪ್ತಿಯ ಅರ್ಬನ್ ಸ್ವಚ್ಛ ಭಾರತ್ ಮಿಷನ್ ಕೂಡ ಇವತ್ತು ಅನಾವರಣಗೊಂಡಿದೆ. ಹಾಗೆ ಗಾಂಧೀಜಿಯವರ ಜನ್ಮದಿನಾಚರಣೆಯಂದು ಜಯಂತಿಯಂದು ನಾವು ಸ್ವಚ್ಛತೆಯ ಬಗ್ಗೆ ಇನ್ನಷ್ಟು ಕಾಳಜಿಯನ್ನು ವಹಿಸಬೇಕಾಗಿದೆ. ವೈಯಕ್ತಿಕವಾಗಿ ಹಾಗೆ ಸಾಮಾಜಿಕವಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಈ ಸಂದರ್ಭದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ರಮೇಶ್ ಬಾಬು, ಪುತ್ತೂರು ಡಿವೈಎಸ್ಪಿ ಗಾನಾ ಪಿ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.